ತಲೆಗೆ ಹಾಕಲಿಕ್ಕೆ ಶ್ಯಾಂಪು ಕೂಡ ರೆಡಿಯಾಗಿದೆ. ಹುಣ್ಣಮೆ, ನೂಲ ಹುಣ್ಣಮೆ ಭಾರಿ ವಿಶೇಷ. ನಮ್ಮಲ್ಲಿ ಜೆಂಟ್ಸ್ ಎಲ್ಲ ಜನಿವಾರ ಎಲ್ಲ ಚೇಂಜ್ ಮಾಡಲಿಕ್ಕೆಲ್ಲ ಉಂಟು. ಇದು ಸಿಂಪಲ್ ಆದಂತಹ ಸೇಮಿಗೆ ಉಪ್ಪಿಟ್ಟು ಬ್ರೇಕ್ಫಾಸ್ಟಿಗೆ. ಮಂಡೆ ಬಿಸಿಯಲ್ಲಿದ್ದೇವೆ, ಮಳೆ ಬಂದು ಒಣಗಲಿಲ್ಲ ಅಂತ ಇವರ ಕತೆ ನೋಡಿ. ದೇವರೇ ತಿಂಡು ಒಟ್ಟಿಗೆ ನೋಡಿ, ದೊಡ್ಡ ಕಾಡಿನ ನಡುವೆ ಇರುವಂತಹ ಮನೆ. ಫೇವ್ರೆಟ್ ಹೂ ತೋರಿಸ್ತೇನೆ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಈಗೊಳ್ಳಿ ಅಂಜೂರ ಮತ್ತು ಖರ್ಜೂರವನ್ನು ಮಿಲ್ಕ್ ಶೇಕ್ ಮಾಡಿ ಕುಡಿಬೇಕಂತೆ. ಇವತ್ತೊಂದು ಎಷ್ಟು ಬಗೆಯ ಎಲೆಗಳನ್ನು ತಂದಿದ್ದೇನೆ ನೋಡಿ. ಗರಿಕೆ ಹುಲ್ಲು, ಇದು ಗೊತ್ತುಂಟಲ್ಲ, ಪಾತಾಳ ಬೇರು, ಇದು ಮೊನ್ನೆ ನೋಡಿದ್ದು ನಾವು, ಕೊಟ್ಟೆಕಾಯಿ ಗಿಡ, ಸರಳಿ ತಲೆಗೆ ಹಾಕಲಿಕ್ಕೆ ಸರಳಿಗೆ, ಇದು ಸಹ ಹಾಗೆ ತಲೆಗೆ ಹಾಕಲಿಕ್ಕೆ ಸರಳಿಗೆ. ತಲೆಗೆ ಒಂದು ಸರಿ ಸ್ನಾನ ಮಾಡಬೇಕಂತ, ಎಣ್ಣೆ ಹಾಕಬಾರ್ದಲ್ಲ ಹಾಗೆ. ಇಲ್ಲೀಗ ತಲೆಗೆ ಹಾಕಲಿಕ್ಕೆ ಶ್ಯಾಂಪು ಕೂಡ ರೆಡಿಯಾಗಿದೆ. ಇವತ್ತಿನ ವಿಶೇಷ ಅಂತ ಹೇಳಿದರೆ, ಇವತ್ತು ಸ್ವಲ್ಪ ಮನೆಯದು ಕರ್ಟನ್ ಕ್ಲೀನ್ ಮಾಡಲಿಕ್ಕುಂಟು, ಮತ್ತು ಫರ್ನಿಚರ್ ಎಲ್ಲ ಕ್ಲೀನ್ ಮಾಡಲಿಕ್ಕುಂಟು. ಸೊ ಹಾಗೆ ಸ್ವಲ್ಪ ಕೆಲಸ ಬಾಕಿ ಆಗಿದೆ ಆಟಿ ಕ್ಲೀನಿಂಗಲ್ಲಿ. ಹಾಗೆ ಅದೆಲ್ಲ ಕೆಲಸ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದೇನೆ ಇವತ್ತು. ಮತ್ತು ಇವತ್ತು ನಮ್ಮಲ್ಲಿ ನೂಲ ಹುಣ್ಣಮೆ ಭಾರಿ ವಿಶೇಷ. ನಮ್ಮಲ್ಲಿ ಜೆಂಟ್ಸ್ ಎಲ್ಲ ಜನಿವಾರ ಎಲ್ಲ ಚೇಂಜ್ ಮಾಡಲಿಕ್ಕೆಲ್ಲ ಉಂಟು. ಹಾಗೆ ಅದೊಂದು ಹಬ್ಬ. ನೂಲ ಹುಣ್ಣಮೆ ದಿವಸ ಜನಿವಾರ ಹೊಸತ್ತು ಹಾಕಿಕೊಳ್ಳೋದು ಒಂದು ಕ್ರಮ ಉಂಟು. ಮತ್ತು ಆ ದಿವಸ ಎಲ್ಲ ಬೆಳಿಗ್ಗೆ ಮತ್ತು ರಾತ್ರಿ ಅವರಿಗೆ ಪಲಾರ ಆಗಬೇಕು ಅಷ್ಟೇ, ಬೇರೆ ಅಂತ ಇಲ್ಲ. ಇವತ್ತು ನನ್ನ ಮನೆಯಲ್ಲಿ ಫುಲ್ಲು ಕರ್ಟನ್ನು ಎಲ್ಲ ವಾಷಿಂಗ್ ಡೇ. ಡೈನಿಂಗ್ ಟೇಬಲ್ನ ಚೇರ್ ಎಲ್ಲ ಹೊರಗಿಟ್ಟಿದ್ದೇನೆ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಅಂತ ಹೇಳಿ. ಸಿಂಪಲ್ ಆದಂತಹ ಸೇಮಿಗೆ ಉಪ್ಪಿಟ್ಟು ಬ್ರೇಕ್ಫಾಸ್ಟಿಗೆ. ಒಂದು ಸತಿ ಈ ಥರದ ಒಂದು ಟೀ ಮಾಡಿ ನೋಡಿ. ಏಲಕ್ಕಿ, ಚಕ್ಕೆ ಮತ್ತು ಸೋಂಪು ಹಾಕಿದ್ದೇನೆ. ಇನ್ನು ಸ್ವಲ್ಪ ಒಳ್ಳೆ ಮೆಣಸಿನ ಹುಡಿ ಹಾಕಬೇಕು. ಇವತ್ತಿನ ನೂಲ ಹುಣ್ಣಮೆಯ ಸ್ಪೆಷಲ್ ಬ್ರೇಕ್ಫಾಸ್ಟ್. ಎಲ್ಲಿವರೆಗೆ ಹೋಗಿ ಬಂದಿದ್ದಿ ಸುಂದರಿ? ಎಲ್ಲಿವರೆಗೆ ಹೋಗಿ ಬಂದಿದ್ದಿ? ಹಾಂ, ನನ್ನ ಸುಂದರಿ ಕುಟ್ಟಿ ಬಾಬು. ಏ ಬಾಬು, ಅಣ್ಣ ಚೀಲೆಂಪೋಡ ಅಣ್ಣನ. ಅರ್ಜಕ್ಕ ರಾಮ್ ರಾಮ್. ಇವತ್ತು ಇಲ್ಲಿ ನೋಡಿ ಒಂದು ಕೆಲಸ ಮಾಡಿದ್ದು, ಹುಲ್ಲೆಲ್ಲ ತೆಗಿಲಿಕ್ಕೆ ಹೋಗ್ಲಿಕ್ಕೆ ಇಲ್ಲಿಂದ ಮಾಡಿದ್ದು. ಇದು ಮೊನ್ನೆ ನಾನು ತೋರಿಸಿದೆ ಅಲ್ಲ, ಪ್ಯಾರಾಶೂಟ್ನಾಗೆ ಹಾರ್ತಾ ಇತ್ತು ಅಂತ, ಅದಕ್ಕೆ ಇದನ್ನು ಈ ಥರ ಮಾಡಿ ಇಲ್ಲಿ ಕಟ್ಟಿದ್ದೀಗ. ಇವಳು ಹೊರಗೆ ಹೋಗಿದ್ಲು, ಈಗ ಬಂದು ಅಲ್ಲಿಗ ಒಳಗೆ ಹೋಗ್ಲಿಕ್ಕೆ ಇರ್ಬೋದು. ನಾನು ಇವರ ಹತ್ರ ಎಲ್ಲೊಮ್ಮೆ ಮಾತಾಡಿ ಹೋಗುವ ಅಂತ ಬಂದದ್ದು. ಎಂತ ಮರ ಉಳುಂಗ ಹೀಗೆ ಸಹ ಕಜ್ಜಿಯಾದ. ಬಾ, ನಿಲ್ಲು. ಕುಡಿ. ಬೇಕಾ ನೀರು? ಬೇಕಾ? ನೀರು ಕುಡಿ ಸುಬಿ. ಸುಬಿ ನೀರು ಕುಡಿ. ಈ ಥರ ಮಾಡಿ ಕಟ್ಟಿದೀಗ ಟರ್ಪಲನ್ನು. ಇಷ್ಟು ಹೊತ್ತಿಗೆ ನನ್ನ ಮಗ ಇದ್ದ, ಅವನಿಗೆ ಕಾಲೇಜ್ ಸ್ಟಾರ್ಟ್ ಆಗುವಾಗ ಲೇಟ್ ಆಗಿತ್ತು. ಆಗ ನಾವು ಬಂಟಿಯನ್ನು ನೀರಲ್ಲೆಲ್ಲ ತಂದೆಲ್ಲ ಆಟ ಆಡ್ತಾ ಇದ್ದೇವೆ ಆಯಿತಾ. ಇಲ್ಲಿ ಎಲ್ಲ ಅವನನ್ನು ಇಳಿಸಿದ. ಅವನಿಗೆಂತ ಹೆದರಿಕೆ ಬಂಟಿಗೆ, ಅದು ನೆನಪಾಗ್ತದೆ ಈಗ ನೋಡುವಾಗ. ಇಲ್ಲಿ ಸೈಡಲ್ಲಿ ಎಲ್ಲ ನಾವು ಹೋಗ್ತಾ ಇದ್ದೇವೆ, ಈ ಕಡೆ ಎಲ್ಲ ಅವನನ್ನು ಹಿಡ್ಕೊಂಡು ಹೋಗೋದು. ಅವನಿಗೆ ಸ್ವಿಮ್ಮಿಂಗ್ ಎಲ್ಲ ಕಲಿಸೋದು. ನನ್ನ ಹತ್ರ ಮೊನ್ನೆ ನಾನು ತಂದ ಬೇಸೊಪ್ಪು ಎಲ್ಲ ಖಾಲಿ ಆಯ್ತಾಯ್ತಾ. ಹಾಗೆ ಈಗ ತರಲಿಕ್ಕೆ ಹೋಗ್ತಾ ಇದ್ದಾನೆ. ಬೇಸೊಪ್ಪನ್ನು ನಾವು, ಕರಿಬೇವಿನ ಸೊಪ್ಪನ್ನು ನಾವು ಉಂಟಲ್ಲ, ಬಾಳೆ ಎಲೆಯಲ್ಲಿ ಸುತ್ತಿ ಫ್ರಿಜ್ಜಲ್ಲಿ ಇಟ್ಟರೆ ಎಂತಾಗೋದಿಲ್ಲ, ಎಷ್ಟು ದಿವಸದವರೆಗೆ ಸಹ ಬಾಡುವುದೇ ಇಲ್ಲ, ಚೆಂದ ಇರ್ತದೆ. ಹಾಗೆ ಮೊನ್ನೆ ನಾನು ಇದು ಚಟ್ನಿ ಹುಡಿ ಮಾಡಲಿಕ್ಕೆ ತಗೊಂಡು ಬಂದಿದ್ದೆ ಅಲ್ಲ, ತುಂಬ
ಹಾಗೆ ಅದೆಲ್ಲ ಖಾಲಿ ಆಯ್ತು, ಈಗ ಹೋಗಿ ತರಬೇಕು ಪುನಃ. ದೂರದಿಂದ ಕಾಣ್ತದೆ, ಆದರೆ ಹತ್ರ ಬರುವಾಗೆಲ್ಲ ಎತ್ತರ, ಕೈಗೆ ಎಟಕುದೇ ಇಲ್ಲ. ನೋಡಿ ಇಷ್ಟು ಸಿಕ್ಕಿತು. ಇದನ್ನು ಮನೆಗೆ ಕೊಂಡೋಗಿ ತೊಳೆದು ಸ್ವಲ್ಪ ಡ್ರೈ ಆದಮೇಲೆ ಬಾಳೆ ಎಲೆಯಲ್ಲಿ ಸುತ್ತಿ ಫ್ರಿಜ್ಜಲ್ಲಿ ಇಡಬೇಕು. ಮತ್ತು ಬಾಳೆ ಎಲೆಯಲ್ಲಿ ಸುತ್ತಿ ಹೊರಗೆ ಸಹ ಇಡ್ಬೋದು, ಎಂತ ಆಗೋದಿಲ್ಲ, ಬಾಡುವುದಿಲ್ಲ ಅಷ್ಟು ಬೇಗ ಅಲ್ಲ. ಇವತ್ತು ನಾನು ಮಧ್ಯಾಹ್ನಕ್ಕೆ ಉಂಟಲ್ಲ ಭಯಂಕರ ವಿಶೇಷ ಮಾಡ್ತಾಯಿದ್ದೇನೆ ನೂಲ ಹುಣ್ಣಿಮೆಗೆ. ಅಂಥದ್ದೇನಿಲ್ಲ, ನಾರ್ಮಲ್. ಇದು ಬೇವಿನ ಕರಿಬೇವಿನ ಸೊಪ್ಪಿನ ತಂಬುಳಿ ಮಾಡ್ತಾಯಿದ್ದೇನೆ. ಸೇಮ್ ವಿಧಾನ, ನಾನು ಮೆಣಸು ಹಾಕಲಿಲ್ಲ ಅದಕ್ಕೆ. ಒಳ್ಳೆ ಮೆಣಸು, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡಿ ಅದಕ್ಕೆ ಮತ್ತು ತೆಂಗಿನಕಾಯಿ ಮತ್ತು ಮಜ್ಜಿಗೆಯನ್ನು ಸೇರಿಸಿದ್ದು. ಮತ್ತು ಒಂದು ಸಾರು ಮಾಡಿದ್ದೇನೆ ಪುನರ್ಪುಳಿದು. ಇದಿಷ್ಟು ನಮ್ಮ ಮಧ್ಯಾಹ್ನದ ಸ್ಪೆಷಲ್. ಮತ್ತು ಒಂದು ವಿಶೇಷ ದಿನ ಅಂತ ಹೇಳಿ ಹಪ್ಪಳ ಮತ್ತು ಮೆಣಸು ಉಂಟಲ್ಲ, ಮಜ್ಜಿಗೆ ಮೆಣಸನ್ನು ಕೂಡ ಕಾಯಿಸಿದ್ದೇನೆ. ನೋಡಿ ಈ ರೀತಿಯಾಗಿ ತಂಬುಳಿ ತಿನ್ನಲಿಕ್ಕೆ, ತಂಬುಳಿ ಅನ್ನ ಊಟ ಮಾಡಲಿಕ್ಕೆ ಟ್ರೈ ಮಾಡಿ ಆಯಿತಾ. ಎಷ್ಟು ಪಾಯಗೊಳಿ ತಂಬುಳಿಯನ್ನು ಹಪ್ಪಳದೊಟ್ಟಿಗೆ ತಿನ್ನೋದು, ತಂಬುಳಿ ಅನ್ನವನ್ನು ಹಪ್ಪಳದೊಟ್ಟಿಗೆ ತಿನ್ನೋದು. ಮಳೆ ಅಂತ ಇದೆಲ್ಲ ತಂದಿಟ್ಟದು ಒಳಗೆ. ಮಕ್ಕಳಾಟಿಗೆ ಅಂತ ಹೇಳಿದ್ದು ಇದಕ್ಕೆ ನೋಡಿ. ನಾವಿಲ್ಲಿ ಮಂಡೆ ಬಿಸಿಯಲ್ಲಿದ್ದೇವೆ, ಮಳೆ ಬಂತು ಒಣಗಲಿಲ್ಲ ಅಂತ. ಇವರ ಕತೆ ನೋಡಿ. ಒಂದು ಮಳೆ ಬಿಟ್ಟ ಕೂಡಲೇ ನಾನು ಮತ್ತೆ ಬಂಟಿ ಹೋಗಿ ವಾಕಿಂಗ್ ಎಲ್ಲ ಮುಗಿಸಿ ಬಂದೆವಲ್ಲ. ಇವತ್ತು ನೋಡಿ ನಾನು ಸಂಜೆಗೆ ನೆಲಕಡಲೆಯನ್ನು ಬೇಯಿಸಿ ಅದರದ್ದು ಉಸುಲಿ ಮಾಡ್ತಾ ಇದ್ದೇನೆ. ಮತ್ತು ಇದು ರಾಗಿ, ಬಾದಾಮಿ ಮತ್ತು ಗೇರು ಬೀಜವನ್ನು ಫ್ರೈ ಮಾಡಿ ಅದನ್ನು ನೀರಿನೊಟ್ಟಿಗೆ ಕಡ್ದು ಅದನ್ನು ಸೋಸಿ ತೆಗೆದಂತಹ ಹಾಲನ್ನು ಕುದಿಸಿ ಅದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ಇವತ್ತಿನ ನನ್ನ ಹಸ್ಬೆಂಡ್ಗೆ ಕೊಡುವಂತಹ ಡಯಟ್. ಸೊ ತುಂಬ ಸಿಂಪಲ್ ಆ್ಯಂಡ್ ಲೋ ಕಾಸ್ಟ್ ಅಂತ ಅಂದ್ಕೊಂಡಿದ್ದೇನೆ. ಜೊತೆಗೆ ಒಂದು ಬಾಳೆಹಣ್ಣು ಕೂಡ. ಹಾಗೆ ಇವತ್ತಿನ ಸಂಜೆಯ ಪ್ರೋಟೀನ್ ಡಯಟ್ ಈ ರೀತಿ ನಮ್ಮದು. ಇವತ್ತು ಬೆಕ್ಕಿಗೆ ಮತ್ತು ನಾಯಿಗೆ ಉಂಟಲ್ಲ ಬಿಸ್ಕೆಟ್ ತರಿಸಿದ್ದು. ಇದು ಉಂಟಲ್ಲ, ಇದು ನಾಯಿದು ಬಿಸ್ಕೆಟ್. ಅದರ ಬಿಸ್ಕೆಟನ್ನು ತೊಟ್ಟೆಯನ್ನು ಕಚ್ಚಿ ಎಳ್ಕೊಂಡು ದರ ಹೋಗಿದೆ. ಈಗ ನೋಡಿ ಇದನ್ನು ಓಪನ್ ಮಾಡಲಿಕ್ಕೆ ಟ್ರೈ ಮಾಡೋದು. ಅದರ ಬಿಸ್ಕೆಟ್ನ ಪ್ಯಾಕನ್ನು ಓಪನ್ ಮಾಡಿ ಸಾಗಿದೆ, ಎರಡು ಒಟ್ಟಿಗೆ ಕಚ್ಚಿ. ನಾವು ಸಂಜೆ ಒಬ್ಬರ ಮನೆಗೆ ಬಂದಿದ್ದೇವೆ, ಅಲ್ಲಿಯ ಕೆಲವು ವಿಶೇಷಗಳನ್ನೆಲ್ಲ ನಿಮಗೆ ತೋರಿಸ್ತೇನೆ ನೋಡಿ. ಇವರಿಗುಂಟಲ್ಲ ಬೆಕ್ಕು ಅಂದರೆ ಭಯಂಕರ ಇಷ್ಟ ಅಂತೆ. ಹಾಗೆ ಇವರ ಮನೆಯಲ್ಲಿ ನೋಡಿ ಯಾವ ಟೈಪಿನ ಬೆಕ್ಕೆಲ್ಲ ಉಂಟು ಅಂತ ನಿಮಗೆ ತೋರಿಸ್ತೇನೆ ನೋಡಿ. ಪುಚ್ಚದ ತಟ್ಟೆಗಳ ಮುಳು ಓದ್ದೇವ್ರು ಏತಿಂಡು ಒಟ್ಟಿಗೆ ಏತ 17 ಒಂದು ಬುರವು ಈಗ ನಮ್ಮ ಸುಜಾತಕ್ಕ ನಮಗೆ ನಿಮ್ಗೆ ಹೇಳ್ತೇನೆ ಫುಲ್ ಇದೆ ನಮ್ಗೆ. ಇವರಿಗೆ ಬೆಕ್ಕು ಅಂದ್ರೆ ಭಾರಿ ಇಷ್ಟ ಅಂತ ಆಯ್ತಾ. ನನ್ನ ಗಂಡನಿಗೆ ಪರಮಾಶ್ಚರ್ಯ ಆಗ್ತಾ ಉಂಟು ಇಲ್ಲಿ. ಇಲ್ಲಿ ನೋಡಿ ಇವರಿಗೆಲ್ಲ ಟಾಯ್ಲೆಟ್ ಫೆಸಿಲಿಟೀಸ್ ಉಂಟು. ಮಳೆ ಎಲ್ಲ ಬಂದ್ರೆ ಹೊರಗೆ ಹೋಗ್ಲಿಕ್ಕೆ ಕಷ್ಟ ಆದ್ರೆ ಎಲ್ಲ ಇದೆಲ್ಲ ಅವರ ತಟ್ಟೆಗಳು ನೋಡಿ. ಇಲ್ಲಿ 3 ತಟ್ಟೆ, ಮತ್ತೆ ಇದು ನೀರು ಕುಡಿಲಿಕ್ಕೆ ಇಲ್ಲಿ ಒಂದು ತಟ್ಟೆ ಉಂಟು. ಎಷ್ಟು ಬೇಕು ಹೇಳಿದ್ದು ಅನ್ನ ಒಟ್ಟಿಗೆ? ಅನ್ನ ಎಷ್ಟು ಇಡ್ತೀರಿ ಹೇಳಿದ್ದು? 2.5 ಪಾವು ಅನ್ನ ಬೇಕಂತ ಇವರಿಗೆ ಇಷ್ಟು ಜನಕ್ಕೆ. ಬೆಕ್ಕು ಪ್ರಿಯರು. ನೀವು ನಮಗೊಂಡ್ರು ಅವೇ ವಿಸ್ಕಾಸ್ ತಲೆಕಾನೆ ಕೊಳ್ಳಿ. ಇನ್ನೊಂದು ಇಲ್ಲಿ ಉಂಟು ಈಗ, ಇಲ್ಲಿ ಇನ್ನೊಂದು ಅಲ್ಲಿ ಒಂದು. ಎಂತ ಮಾಡುದು ಎಂತ
ಹಳೆಗಳು ಇಷ್ಟ ಬುಕ್ ಪಿಚ್ಚ ಉಂಟು ಕಥ ಒಂದಿಪ್ಪು ಒಂದು ಎಂಜಿನ ಬಿಸ್ಕುಟ್ ಕೊಡೋದನ್ನ ರಾಧ ಅಂತ ಜನ ಕೊಯ್ಚಾನ ಬಯ್ಯ ಲಕ್ಕೆದ 5 ಗಂಟೆಗೆ ಕೊಯ್ ನೀವು ಇಲ್ಲ ಬರ್ತದೆ ಬಿಸ್ಕೆಟ್ ಎಷ್ಟು ದೊಡ್ಡ ಪ್ಯಾಕ್ ಬೆಕ್ಕುಗಳಿಗೆ ತರಿಸ್ತಾರೆ ಅಂತ ಹೇಳಿ ಬಿಸ್ಕೆಟ್ ಮತ್ತೆ ಇಲ್ಲಿ ಒಂದು ನೋಡಿ ಮರಿ ಇದು ಒಂದು ನೋಡಿ ಹಿಂದಿನ ಕಾಲದ ಮೊಸರು ತೊಳೆಯುವ ಮೊಸರು ಕಡೆಯುವಂತಹ ಒಂದು ಪ್ಯಾಟರ್ನ್ ಇದು ಓಲ್ಡ್ ಸ್ಟೈಲಲ್ಲಿ ನೋಡಿ ಹೀಗೆ ಗೋಡೆಯಲ್ಲಿಟ್ಟು ಈ ರೀತಿಯಾಗಿ ಮೊಸರು ಕಡಿತಾ ಇದ್ರು ಮತ್ತು ಇದು ಲೇಟೆಸ್ಟ್ ಕರೆಂಟ್ ಇದು ಕೈಯಲ್ಲಿ ಮೊಸರು ಕಡಿಯುವಂತಹ ಯಂತ್ರ. ಇಲ್ಲಿ ಒಂದು ಹೊರತೆ ಅಂತ ಆಯ್ತಾ ನೋಡಿ ಎಷ್ಟು ಚಂದ ಸಣ್ಣ ಇದಕ್ಕೆ ಎಲ್ಲ ಮೊದಲು ಚಿಲುಮೆ ಅಂತ ಹೇಳ್ತಾ ಇದ್ರು. ನನ್ನ ತಾಯಿ ಮನೆಯಲ್ಲಿ ಇಂಥದ್ದು ತುಂಬಾ ಇತ್ತು ಚಿಲುಮೆ. ಹಳೆಯ ಕಾಲದ ನಮ್ಮ ಸಾಂಪ್ರದಾಯಿಕ ಬಚ್ಚಲು ಒಲೆ ಬೆಂದ್ರಿಗೆ ತೂಪಾಡ್ದು ಮೀಪುಣೆ ಬಯ್ಯನಾಗಲ್ಲ ಬೊಳ್ಪುಗಲ. ಇಂತಹ ಒಲೆಗಳೆಲ್ಲ ಈಗ ಅಪರೂಪ ಅಲ್ಲ. ನಮ್ಮ ಮನೆಯಲ್ಲಿ ತಪ್ಪಿದ್ರೆ ಗ್ಯಾಸ್ ಅದಿಲ್ಲದಿದ್ರು ಇಂತಹ ಒಲೆ ಅದಕ್ಕೆ ಎಲ್ಲಿಂದ ಕಟ್ಟಿಗೆ ತುಂಬಿಸುದು. ಇದು ಅಲ್ಲಿದು ಬಾವಿ ಕಟ್ಟೆ ನೋಡಿ. ಮತ್ತು ಇದು ನೋಡಿ ಅವರದು ಟ್ರೆಡಿಷ್ನಲ್ ಹಟ್ಟಿ, ಹಿಂದಿನ ಮಾದರಿಯ ಹಟ್ಟಿ. ಇದು ನೆಲಕ್ಕೆಲ್ಲ ಕಲ್ಲು ಹಾಸಿದ್ದಾರೆ, ಮೇಲೆಲ್ಲ ಬೈಹುಲ್ಲೆಲ್ಲ ಇಡಲಿಕ್ಕೆಲ್ಲ ಜಾಗ. ಇಲ್ಲಿ 2 ದನ ಉಂಟು, ಅಲ್ಲಿ ಸಹ ಎಲ್ಲ ದನ ಎಲ್ಲ ಕಟ್ಬೋದು. ಇದು ನಮ್ಮ ಹಳೆಯ ಮಾದರಿಯ ಕಲ್ಲು ಹಾಸಿದಂತಹ ಹಟ್ಟಿ. ಉಳೆನೇ ಒಬ್ಬರು ನಿಂದು ಒಂಜಿ ಎಂದು ಕಟ್ಟಾರ ಜಾಗೆ ನೇಮುಳ ಪುರ ಪೆತ್ತೋಳು ಅಂಚಿ ಸೈಡ್ ಅವಳು ಅಂಚಿದ ಜಾಗೆ ಉಂಡು. ಇಲ್ಲಿ ನೋಡಿ ಇದು ಗೋಬರ್ ಗ್ಯಾಸ್ ಇದು ಉಂಟು ಸಿಸ್ಟಮ್ಸ್. ಮತ್ತೆ ಅಲ್ಲಿ ಹುಲ್ಲು ಕೊಚ್ಚಲಿಕ್ಕೆ ನೋಡಿ, ಇದೆಲ್ಲ ಹುಲ್ಲು. ನೋಡಿ ದೊಡ್ಡ ಕಾಡಿನ ನಡುವೆ ಇರುವಂತಹ ಮನೆ ಇದು. ನೋಡಿ ಹಳೆಯ ಕಾಲದ ಬಾಗಿಲು ನೋಡಿ, ಈ ಥರ ಲಾಕ್ ಈ ಥರ ಸಿಸ್ಟಮ್ ಇದೆ. ಅದು ಲಾಕ್ ಸಿಸ್ಟಮ್ ಎಲ್ಲ ಮೊದಲು ಮರದ್ದು. ಬತ್ತೆ ನೋಡಿ, ಈಗ ಬಾಗಿಲು ಹಾಕೋದು. ಈಗ ಹಾಕಿದ ಮೇಲೆ ನೋಡಿ ಹಳೆಯ ಕಾಲದ ಭದ್ರತಾ ವ್ಯವಸ್ಥೆ ಹೇಗಿತ್ತು ನೋಡಿ. ಇದನ್ನು ಇದಕ್ಕೆ ಹೀಗೆ ಸಿಕ್ಕಿಸುದು ಫುಲ್ಲು ಮರದಲ್ಲಿ. ನಮ್ಮಲ್ಲಿ ಸೋಣ ಮಾಸದಲ್ಲಿ ಹೊಸ್ತಿಲು ಬರೆದು ಈ ಒಂದು ಸಸ್ಯವನ್ನು ಕೂಡ ಇಡ್ತಾರೆ. ಇದಕ್ಕೆ ಪೆರತ್ತಮಣೆ ಅಂತ ತುಳುವಲ್ಲಿ ಹೇಳುದು. ಒಂದು ರೀತಿಯ ಜರಿ ಗಿಡ ಇದು ಪೆರತ್ತಮಣೆ. ಹೆಂಗೆ ಗೊತ್ತಾನೆ ಇದು ವ್ಯತ್ಯಾಸ? ಅವು ಎಂಚೆ ಹೋಗ್ತಿಲ್ಲ ಒಂಜಿ ಗೆಲ್ಲೆ ಇಟ್ಟದ್ದು 2-3 ಜಗ್ಗೆ ಒಂದು ಒಂಜೆ ಬರ್ಪುಣ ಸಿಂಗಲ್ ಅಂಚ ಅವು ಡಿಫ್ರೆನ್ಸ್ ಚೂರು ಚೇಂಜ್ ಇಂದು. ಅವಳೆ ಬತ್ತು ಸುಂಟ ಗೊತ್ತಾ? ಹೌದಾ? ಇದು ನೋಡಿ 3 ಬರ್ತದೆ. ಇದು ಸಿಂಗಲ್ ಆಗಿ ಇದು ಕಲ್ಲಿನಲ್ಲಿ ಬರುದು, ಒಂದೊಂದೇ ಬರುದು. ಇದೆಂತ ಪೆರತ್ತಮಣೆ, ತೆಂಗಿನಕಾಯಿ ಹೆರೆಯುವ ಇದ್ರ ಹಾಗೆ ಅಂತ ಇದು ಪೆರತ್ತಮಣೆ ಅಂತ ಹೇಳುದು. ಆದಿ ಬಿಡ್ಲೆಯ. ಓ ಇದು ಸಹ ನೋಡಿ, ಇದು ಸಹ ಟಿಕ್ಕಿ ಹೂವು. ಇದು ಸಹ ಹೊಸ್ತಿಲು ಪೂಜೆಗೆ ಇಡುವಂತಹ ಒಂದು ಹುಲ್ಲು. ನಮ್ಮ ಇಲ್ಲೊಳಿದ್ದು ಜರ್ಬೋದ ಹೂ. ಫೇವ್ರೆಟ್ ಹೂ ತೋರಿಸ್ತೇನೆ. ಇದು ನನ್ನ ಆಲ್ ಟೈಮ್ ಫೇವ್ರೆಟ್. ಬಯ್ಯ ಮಲ್ಲಿಗೆ ಅಂದರೆ ನನಗೆ ತುಂಬ ಇಷ್ಟ, ತುಂಬ ಅಂದರೆ ತುಂಬ ಇಷ್ಟ ಬಯ್ಯ ಮಲ್ಲಿಗೆ. ಇದರ ಬೀಜ ಒಂದು ಎಷ್ಟು ಸರ್ತಿ ಮನೆಯಲ್ಲಿ ಹಾಕಿದ್ದೇನೆ ಅಂತ ಇಲ್ಲ, ಆದರೆ ಅದು ಬರಲೇ ಇಲ್ಲ ಗಿಡ, ಯಾಕೆ ಗೊತ್ತಿಲ್ಲ. ಬೀಜ ಉಂಟು ತಗೊಳ್ಳುವ. ಇದು ಸುರುಳಿ ಹೂವು, ಪಾರಿಜಾತ ಎಲ್ಲ ಉಂಟಲ್ಲ, ಒಂಥರ ಪರಿಮಳ ಅಲ್ಲ. ನೋಡಿ ನಮ್ಮ ಮನೆಯ ಬೆಕ್ಕುಗಳ ಹಾಗೆ ಇವರೆಲ್ಲಿ ಹೋಗ್ತಾರೆ ಅಲ್ಲಿ ಎಲ್ಲ ಬರುದಂತೆ. ನೋಡಿ ಇದು ಸಹ ಹೀಗೆ ಅಲ್ಲಿಂದ ಮತ್ತೆ ನಾವು ಹೊರಟೆವು.